ಎಲ್ರಿಗೂ ನಮಸ್ಕಾರ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ಗೆ ನನ್ನನ್ನು ಆಹ್ವಾನಿಸಲಿಕ್ಕೆ ತುಂಬಾ ಸಂತೋಷ ಆಯಿತು. ಹಾಗೂ ನಿಮ್ಮನ್ನೆಲ್ಲ ನೋಡಿ ಬಹಳನೇ ಸಂತೋಷ ಆಯಿತು. ನೀವೇ ಎಷ್ಟು ಸಿಂಪಲ್ ಇದ್ದಾಗ ನಾನು ಯಾಕೆ ಸಿಂಪಲ್ ಆಗಿರ್ಬೋದು? ಸಿಂಪಲ್ ಇರಲ್ಲ, ಸಿಂಪಲ್ ಇರಬೇಕು. ಇದು ನಾನು ಕಲ್ತಿರೋ ನನ್ನ ತಂದೆ ತಾಯಿ ಗುಣ. ಯಾಕಂದರೆ ಅವ್ರು ಹೇಳ್ತಾರೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೋ, ಮೇಕಪ್ ಹಾಕೋಣ. ಬಟ್ ನನಗೇನಂದರೆ ನಾನು ಸಿಂಪಲ್ ತುಂಬ ಇಷ್ಟ. ಈ ಇಂಡಸ್ಟ್ರಿಯಲ್ಲಿ ಮೇಕಪ್ ಇಲ್ಲದೆ ಆರ್ಟಿಸ್ಟ್ ಮೇಕಪ್ ಇಲ್ಲ ಆ್ಯಕ್ಟಿಂಗ್ ಮಾಡೋದ್ರೆ ಖಂಡಿತ ಮಾಡ್ಬೋದು. ಐ ಆಮ್ ದ ಫಸ್ಟ್ ಪರ್ಸನ್ ಮೇಕಪ್ ಇಲ್ಲ ಏನಿಲ್ಲ ಇಷ್ಟು ಈಸಿಯಾಗಿ ಮಾಡೋದು. ಯಾಕಂದರೆ ಇಂಥ ನ್ಯಾಚುರಾಲಿಟಿ ಇಲ್ಲಿಂದ ಬರೋದು, ಇಲ್ಲಿಂದ ಬಂದರೆ ಅದು ಬರೋಕ್ಕಾಗಲು ಸಾಧ್ಯ. ಸೊ ತುಂಬ ಖುಷಿ ಆಯಿತು. ನೀವೆಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆಮೇಲೆ ಎಲ್ಲ ಫೆಸಿಲಿಟೀಸು ಇದೆ ನಿಮಗೆ. ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಸಂತೋಷ, ಈ ಗ್ರೂಪೆಲ್ಲ ಸೇರಿದಾಗ ಒಂದು ಸಂತೋಷದಿಂದ ಮಾತಾಡುವಾಗ, ಕೆಲಸ ಮಾಡುವಾಗ ಆ ಕೆಲಸನೇ ಬೇರೆ ಥರ ಇರುತ್ತೆ. ಯಾಕಂದರೆ ಟಯರ್ಡ್ ಆಗಲ್ಲ, ನನ್ನಂತ ಮಾತಾಡ್ತಾ ಇರ್ಬೋದು, ಎಲ್ಲರ ಜೊತೆನೂ ಮಾತಾಡ್ಬೋದು. ಸೊ ನಿಮ್ಮನ್ನೆಲ್ಲ ನೋಡಿ ಅದು ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಜನಾರ್ದನ್ ಸರ್ಗೆ ಮತ್ತು ಶನಾಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನನ್ನು ಇಲ್ಲಿ ಕರೆಸಿದ್ರು, ನೀವು ಬನ್ನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಇನ್ನೂ ಆ ಕಡೆ ನೋಡಲಿಲ್ಲ, ಖಂಡಿತ ಹೋಗಿ ನೋಡ್ತೀನಿ, ವಿಸಿಟ್ ಮಾಡ್ತೀನಿ. ಇದೇ ರೀತಿ ಯಾವಾಗಲೂ ನಗ್ತಾ ಇದ್ದೀನಿ. ಯಾಕೆಂದರೆ ಕೆಲಸ ಅಂತ ತಲೆಯಲ್ಲಿ ಇಟ್ಕೋಬೇಕು. ನಾನು ಸಂತೋಷವಾಗಿ ಮಾಡ್ತಾ ಇದ್ದೇನೆ, ಔಟ್ಪುಟ್ ಬರೋದು. ದಯವಿಟ್ಟು ಅದೇ ರೀತಿ ಚೆನ್ನಾಗಿ ಮಾಡಿ ಕೆಲಸ. ಎಲ್ಲರೂ ನೀವು ಸಂತೋಷವಾಗಿ ಇಟ್ಕೊಳ್ಳಿ. ನಿಮ್ಮ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ದರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಚೆನ್ನಾಗಿದ್ದರೆ ವರ್ಕ್ ಚೆನ್ನಾಗಿರುತ್ತೆ. ಎಲ್ಲರೂ ಮುಂದೆ ವರ್ಕ್ ಚೆನ್ನಾಗಿ ಫಸ್ಟ್ ಇಟ್ಕೊಳ್ತಾರೆ, ಖಂಡಿತ ಬೇಡ. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಉತ್ತಮವಾದಂತಹ ಸಲಹೆಗಳನ್ನು ಎಲ್ಲ ಸದಸ್ಯರಿಗೆ ನೀಡಿದ್ದೀರಿ ಮೇಡಮ್. ತಾವು ಹೇಳಿದಾಗೆ ಮುಂದೆ ನಮ್ಮ ಎಲ್ಲ ಉತ್ತಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಕೂಡ ತಮ್ಮ ಮಾತಿಗೆ ಸಹಕಾರ ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಹುರಿದುಂಬಿಸಿದ್ದಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸದಾಶಿವ ಶೆಣೈ ಸರ್ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಸಿರಿಯ ನನ್ನ ಎಲ್ಲ ಬಂಧುಗಳಿಗೆ ನಮಸ್ಕಾರ. ನನಗೂ ಸಿರಿಗೂ ಒಂದು ವಿಶೇಷವಾದ ನಂಟು. ತುಂಬ ಜನಕ್ಕೆ ಗೊತ್ತಿಲ್ಲ, ನನ್ನ ಊರು ಇದೆ, ಬೆಳ್ತಂಗಿನೇ ನನ್ನ ಊರು. ಅದಕ್ಕೆ ನನ್ನ ನೆಚ್ಚಿನ ನಾಯಕಿ, ನನ್ನ ಸ್ನೇಹಿತೆ ನಾಯಕಿ ಪ್ರೇಮ ಅವರು ಧರ್ಮಸ್ಥಳಕ್ಕೆ ಬರ್ತಿದ್ದಾಗ ನಾನು ಈ ಥರ ಸಿರಿಗೂ ಬನ್ನಿ ಅಂತ ಇಮಿಡಿಯೇಟ್ಲಿ ಅವರು ನಿನ್ನೆ ಅಷ್ಟೇ ದಿವಸ ಒಪ್ಕೊಂಡ್ರು. ನಿನ್ನೆ ಕಾರ್ಯಕ್ರಮ ಬಂದಿದ್ದೆ. ನಿಮ್ಗೆ ಗೊತ್ತು, ನಿನ್ನೆ ಉಲ್ಲಾಸ್ ಕಾಮತ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಅವರೊಂದು ರಿಪೋರ್ಟಲ್ಲಿ ಕೊಡಬೇಕಾಗಿತ್ತು. ಇಲ್ಲಿ ಎಲ್ಲ ಅವರ ಟೀಮ್ ಕೂಡ ಇಲ್ಲಿದ್ದಾರೆ. ಆ ರಿಪೋರ್ಟ್ ಕೊಡುವಾಗ ಸಿರಿ ಮುಂದಿನ 4 ವರ್ಷದಲ್ಲಿ ಹೇಳ್ಬೋದು, ಗೊತ್ತಿಲ್ಲ ಹೇಳ್ಬೋದು, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಇಲ್ಲ ಅದನ್ನು. ಸಿರಿ ಮುಂದಿನ 4 ವರ್ಷದಲ್ಲಿ 100 ಕೋಟಿ ರೂಪಾಯಿ ಟರ್ನೋವರನ್ನು ಪಡೆಯುವಂಥ ಒಂದು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಂಡು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೊಡುವಾಗ ಜನಾರ್ದನ್ ಸರ್ ಅವರ ಕಣ್ಣಲ್ಲಿ ನೀವು ನೋಡಬೇಕಿತ್ತು ಆ ಆನಂದ. ಅವರು ಎಷ್ಟು ಕಳೆದ ನನಗೆ ಗೊತ್ತು, ಒಂದು 5-6 ವರ್ಷದಿಂದ ಅವ್ರ ಜೊತೆ ನಾನು ಟಚ್ಚಲ್ಲಿದ್ದೀನಿ. ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದಾಗ ಅವರು ಮತ್ತು ರಾಜೇಶ್ ಪೈ, ಪ್ರಸನ್ನ ಅವರು, ಅತಿ ಸುಧಾಕರ್ ಅವರೆಲ್ಲ ಬೆಂಗಳೂರಿಗೆ ಬಂದಾಗ ಬರೀ ಸಿರಿ 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 ಏನೂ ಮಾತಾಡ್ತಿರ್ಲಿಲ್ಲ. ನಾನು ಅಂದ್ಕೊಂಡು ಇಷ್ಟೊಂದು ಡೆಡಿಕೇಟೆಡ್ ಒಂದು ಟೀಮ್ ಇವತ್ತು ಇದೆಯಲ್ಲ. ಇನ್ಫ್ಯಾಕ್ಟ್ ರಮೇಶ್ ಅವರಿಂದು ಕೂಡ ಆಗಬೇಕಂದಾಗ ಜನಾರ್ದನ್ ಸರ್ ಅವರು ನಾನೇ ಮಾತಾಡಿದೆ. ಇವತ್ತು ಪ್ರೇಮ ಅವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಬಂದಿದ್ದಾರೆ. ಅವರನ್ನು ಕರೆಯೋಕ್ಕೆ ಒಂದು ಕಾರಣ ಇದೆ. ಈ ಏನು ಇವತ್ತಿಗೆ ಗ್ರಾಮೀಣಾಭಿವೃದ್ಧಿ ಅಥವಾ ಮಹಿಳೆಯರ ಸಬಲೀಕರಣ ಶಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಮನೆಯಿಂದ ಅವರು ನನಗೆ ಶಿ ಇಸ್ ಆಲ್ಮೋಸ್ಟ್ ಲೈಕ್ ಮೈ ಫ್ಯಾಮಿಲಿ ಮೆಂಬರ್. ಅವರ ಕ್ಲೋಸು, ಅವರ ನಡೆ ನುಡಿ ಇದೆಲ್ಲ ನಿಮಗೆಲ್ಲ ಒಂದಾಗಲೇ ಹೇಳಿದ್ರು, ಶೆಣೈ ಎಷ್ಟು ಚೆನ್ನಾಗಿದೆ ಈ ಕ್ಯಾಂಪಸ್ಸು. ನಾವು ಫಿಲ್ಮ್ ಇಂಡಸ್ಟ್ರಿ ಬಂದಾಗ ನಮಗೆ ಏನೂ ಇರಲಿಲ್ಲ. ಬಟ್ಟೆ ಬದಲಾವಣೆ ಮಾಡಬೇಕಾದ್ರೆ ಅವ್ರು ಕಾರಲ್ಲೇ ಬದಲಾವಣೆ ಮಾಡಬೇಕು. ನಿಮ್ಗೆ ಇವತ್ತಿಲ್ಲಿ ರೂಮ್ಸ್ ಇದೆ,
ಸಂದರ್ಭದಲ್ಲಿ ಪ್ರೇಮ ಅವರು ಬಂದಕ್ಕೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೊಂದು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರೇ ಹೇಳಿದ್ರು ಸಿಂಪ್ಲಿಸಿಟಿ ಅಂತ. ಇನ್ಫ್ಯಾಕ್ಟ್ ಅವರಿಗೆ ಗ್ಲೂ ಮಾಡಿ ಕಾಸ್ಟ್ಯೂಮನ್ನು ಚೇಂಜ್ ಮಾಡಿದ್ರು, ಏನು ಬೇಡ ಹಿಂಗೆ ಬೆಂಗಳೂರಿಂದ ಬಂದರು. ಅವರು ಬಂದ ಕೂಡಲೇ ಕಾವಲನ್ನು ಭೇಟಿಯಾದರು, ದೇವರ ದರ್ಶನ ಮಾಡಿದರು, ಹಂಗೆ ಊಟ ಮಾಡಿ ನೇರ ಡ್ರೆಸ್ ಚೇಂಜ್ ಮಾಡ್ಕೊಂಡಾಗ ಏನು ಮಾಡಿದೆ ಹೀಗೆ ಬಂದರು. ಅಂದರೆ ಆ ಸಿಂಪ್ಲಿಸಿಟಿ ಯಾರಾದ್ರೂ ಕಂಟೆಂಟ್ ಇದೆಯೋ ಸಿಂಪ್ಲಿಸಿಟಿ ಅಂತ ಕೇಳ್ತಾರೆ. ಸೇಮ್ ಅಪ್ಲೈಸ್ ಟು ಸಿರಿಯಲ್ಲಿ ಕಂಟೆಂಟ್ ಇದೆ, ಹಾಗಾಗಿ ಸಿರಿ ಕೂಡ ಗೆಲ್ಲುತ್ತೆ ಅಂತ ನನ್ನ ದೃಢವಾದ ಭಾವನೆ. ಮೊನ್ನೆ ವೈಸ್ ಪ್ರೆಸಿಡೆಂಟ್ ಅವರನ್ನು ಕರೆದಾಗ ಕೂಡ ರಾಧಾಕೃಷ್ಣನ್ ಸರ್ ಅವರು ಬಂದಾಗ ಜನಾರ್ದನ್ ಸರ್ ನನ್ನ ಬಂದಿದ್ದೆ. ಆವತ್ತಂತ ಅವರು ನೋಡೋಕ್ಕಾಗಿಲ್ಲ, ನಾಲ್ಕು ಫೋನಲ್ಲಿ ಮಾತಾಡ್ತಾ ಇದ್ರು. ಆ ಟೆನ್ಷನ್ನೆಲ್ಲ ನೀವು ನೋಡಬೇಕು. ಅವರು ಅದನ್ನು ಹೇಗೆ ಒಂದು ಸವಾಲಾಗಿ ಸ್ವೀಕರಿಸಿ ಸಮಾರಂಭ ಮಾಡಿದರು. ಪ್ರಸನ್ನ ಕೂಡ ಅವತ್ತು ಇದು ನನಗೆ ನಿಮ್ಮನ್ನು ಕಂಡ್ರೆ ಸಿರಿ ಅಂತ ನನಗೆ ಭಾಳ ಪ್ರೀತಿ. 100 ಕೋಟಿ ಆದರೂ ನಮ್ಮನ್ನು ಮರಿಬೇಡಿ, ಕರೀಬೇಕಂದ್ರೆ ನೀವು 100 ಕೋಟಿ ಸಾಧನೆ ಮಾಡೇ ಮಾಡ್ತೀರಾ. ಅದಕ್ಕೆ ನಿಮಗೆಲ್ಲರಿಗೂ ನಾನು ವಿಶ್ ಮಾಡ್ತೀನಿ. ಖಂಡಿತವಾಗಿಯೂ ನಮ್ಮ ಸಂಬಂಧ ಇದೇ ರೀತಿ ಬೆಳೀಲಿದೆ ಸರ್. ನಿಮ್ಮ ಮುಖಾಂತರ ಹೇಳಿ ಮತ್ತೊಂದು ನನ್ನ ನೆಚ್ಚಿನ ನಾಯಕರಿಗೆ ನನಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸೋ ಮಚ್. ಪೂಜ್ಯ ಹೆಗ್ಡೆಯವರು ಮತ್ತು ಮಾತಾಶ್ರೀ ಅಮ್ಮನವರನ್ನು ನೆನೆಯುತ್ತಾ ಇವತ್ತು ಎಲ್ಲ ನಿರ್ಧರಿಸಿದ ನಮ್ಮ ಎಲ್ಲ ಸಿರಿಸಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಕನ್ನಡದ ಚತುರ್ಭಾಷಾ ನಟಿ ಚತುರ್ಭಾಷಾ ನಟಿ ಪ್ರೇಮ ಅವರು ಧರ್ಮಸ್ಥಳಕ್ಕೆ ದೇವ ದರ್ಶನಕ್ಕೆ ಬಂದಾಗ ಶನಿಯವರು ಹೇಳಿದ್ರು, ನಾನು ಹೇಳಿದೆ ನೀವು ಇದ್ದರೆ ನಾನು ಜೊತೆ ಬಂದು ಕರ್ಕೊಂಡ್ಬರ್ತೀನಿ ಅಂತ. ಅವರು ಪಾಪ ನಿನ್ನೆ ಬಂದಿದ್ದವರು ಇಲ್ಲೇ ಉಳ್ಕೊಂಡ್ರು, ಪೂಜ್ಯರನ್ನ ಭೇಟಿಯಾದರು, ಅಮ್ಮನವ್ರನ್ನ ಭೇಟಿಯಾದರು. ಆಮೇಲೆ ದೇವ್ರ ಸೇವೆ ಆಯಿತು, ಪ್ರಸಾದ ಆಯಿತು. ಆಮೇಲೆ ಸೀದಾ ನಮ್ಮ ಜೊತೆ ಬಂದರು. ಇದು ಅವರ ಒಂದು ಹರಕೆ ಸಲುವಾಗಿ 4 ವಾರ ಬರಬೇಕು ಅಂತೇಳಿ 2 ವಾರ ಬಂದಿದ್ರಾಗ ಮತ್ತೆ ನಾನು ಅವ್ರಿಗೆ ಹೇಳಿದೆ, ಶನೈಮ ನೀವೇ ಬರಬೇಕು, ನೀವು ಇದ್ದು ಕರ್ಕೊಂಡು ಬರಬೇಕು ಅಂತ. ಅದಕ್ಕೆ ಒಪ್ಕೊಂಡು ಬಂದರು. ಇವತ್ತು ನಮಗೆ ಬಹಳ ಸಂತೋಷ ಆಗಿದೆ ಮೇಡಮ್. ಇದು ಈ ಸಂಸ್ಥೆಯನ್ನು ಪೂಜ್ಯ 2004ರಲ್ಲಿ ಹೆಣ್ಣುಮಕ್ಕಳ ಒಂದು ಎಂಪವರ್ಮೆಂಟ್ಗೋಸ್ಕರ ಇದನ್ನು ಶುರು ಮಾಡಿದ್ದು, ಮಾರ್ಕೆಟಿಂಗ್ ಇಶ್ಯೂಸನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ. ಇವತ್ತು ಸುಮ್ಮನೆ ನಮ್ಮದೇ ಆದಂಥ ಒಂದು 13 ಔಟ್ಲೆಟ್ಗಳಿದೆ, 13 ಲೈಫ್ ಸೇಲ್ಸ್ ಇದೆ, ಸುಮಾರು 40 ಕೋಟಿ ವ್ಯವಹಾರವನ್ನು ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಟೆಕ್ಸ್ಟೈಲ್ಸು, ಅಗರಬತ್ತಿ, ವಿನಾಯಿಲ್ಲು, ಆಮೇಲೆ ನಮ್ಮ ಪಿಕಲ್ಗಳು, ಎಣ್ಣೆ, ಚಿಕ್ಕಿ, ಈ ಥರ ನೀವು ಯಾವ ಸಾಂಬಾರು ಪದಾರ್ಥಗಳು, ಟೇಬಲಿಟ್ಟು, ಹೀಗೆ ಯಾವುದೇ ಪದಾರ್ಥ ಪ್ರತಿನಿತ್ಯ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಈ ಹೆಣ್ಮಕ್ಳು ತಯಾರು ಮಾಡಿ ನಾವು ಮಾರ್ಕೆಟಿಂಗಲ್ಲಿ ಸಿರಿಯ ಹೆಸರಿನಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ಸರ್ ಅವರು ನಮಗೆ ಅಂಬಾಸಿಡರ್. ನಾನು ರಮೇಶ್ ಅರವಿಂದ್ ಅವ್ರನ್ನ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ, ಬಂದಷ್ಟು ಅವರಿಗೆ ಫೋನ್ ಮಾಡ್ಕೊಳ್ತೇವೆ. ಅವರಿಗೆ ರಮೇಶ್ ಅರವಿಂದ್ ಅವರು ಮತ್ತು ಪ್ರೇಮ ಮೇಡಮ್ ಭಾಳ ಒಳ್ಳೆಯ ಜೋಡಿಯಿಂದ ಖ್ಯಾತಿಯನ್ನು ಪಡೆದವರು. ಮಹಾನಟಿ ಸೀರಿಯಲ್ ಬರುವಾಗ ನಾವು ತಪ್ಪದೆ ನಾನು ನಮಗೆ ಸಂಸ್ಕೃತಿ ನೋಡ್ತಾ ಇದ್ವಿ. ಯಾಕೆಂದರೆ ನೀವು ಸ್ಪಾಂಟೇನಿಯಸ್ ಆಗಿ ಹೋಗಿ ಆ್ಯಕ್ಟ್ ಮಾಡ್ತಿದ್ವಿ. ಮಕ್ಕಳು ಮಾಡೋದಕ್ಕೆ ಮುಂಚೆ ನೀವು ಹೋಗಿ ಮಾಡ್ತಾ ಇದ್ದು ನಮ್ಗನ್ಸೋದು ಅವರು ಹೆಂಗ ನೀವು ಹೆಂಗ ಅಂತ ಹೇಳಿ ಆ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ಲೆವೆಲ್ ಅನ್ಮ್ಯಾಚ್ಡ್. ಹ್ಯಾಟ್ಸ್ ಆಫ್ ಟು ಯು. ತುಂಬ ಸಂತೋಷ ಆಗುತ್ತೆ. ನಿಮ್ಮಂಥವರೆಲ್ಲ ಇದ್ದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಕೊಡೋದಕ್ಕೆ ನೀವು ಪ್ರತಿಯೊಂದು ಸ್ಫೂರ್ತಿದಾಯಕ ಮಾತುಗಳಾಡ್ತೀರಿ, ಭಾಳ ಸಂತೋಷ ಆಗುತ್ತೆ. ನಿನ್ನೆ ತಾನೇ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಮತ್ತು ಕನ್ಸಲ್ಟೆಂಟ್ ಆಗಿರ್ತಕ್ಕಂತಹ ಉಲ್ಲಾಸ್ ಕಾಮತ್ ಅವರು ನಮ್ಮ ಒಂದು ಟೀಮಿಗೆ ನಿನ್ನೆ ಒಂದು ಅವರ ರಿಪೋರ್ಟ್ನ ಪ್ರೆಸೆಂಟ್ ಮಾಡಿದ್ರು. ಇವತ್ತು ಬೆಳಿಗ್ಗೆ ಕಾಮಂದರು ಮತ್ತು ಅಮ್ಮನವ್ರಿಗೂ ಕೂಡ ಪ್ರೆಸೆಂಟೇಷನ್ ಆಯಿತು. ಸುಮಾರು 1 ಗಂಟೆ ಕಾಲ ಪೂಜ್ಯರು ಮತ್ತು ಅಮ್ಮನವರು ಅದನ್ನು ಬಹಳ ತನ್ಮತೆಯಿಂದ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಅವರೆಲ್ಲ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಮಗೆ ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ನಾಳೆ ದಿನದಿಂದ ನಾವು ಅದನ್ನು ಪಾಲನೆ ಮಾಡೋಣ. ಇವತ್ತು ನಮ್ಮ ಜೊತೆ ಶನೈ ಹೋಗಿದ್ದಾರೆ, ಸದಾಶಿವ ಶನೈ, ಬೆಳ್ತಂಗಡಿ ಅವರು. ಮೂಲತಃ ಬೆಳ್ತಂಗಡಿ ಪ್ರವಾಸ ಕಾಡ ಅಂತ ಹೇಳಿ ನಾವು ಹೋಗ್ತಾರೆ ನನಗೆ. ಹೌದಾ ಸರ್? ಅಲ್ಲಿ ತಮ್ಮ ಕ್ಷೇತ್ರ ಒಂದು ಪ್ರೆಸ್ಸಿನ ಕ್ಷೇತ್ರದಲ್ಲಿ ಹೋಗಿ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರಿನ ಚೇರ್ಮನ್ನ 5 ವರ್ಷಗಳ ಕಾಲ ಸತತವಾಗಿ ಅಲ್ಲಿ ಆ ದೊಡ್ಡ ಹುದ್ದೆಯಲ್ಲಿದ್ದರು. ಆ ಹುದ್ದೆ ಹೇಗಿರುತ್ತೆ ಅಂತ ಹೇಳಿದ್ರೆ CM ಆಗಲಿ, DPM ಆಗಲಿ, ಮಿನಿಸ್ಟರ್ಗಳಾಗಲಿ
ಇವರು ಯಾರು ಪ್ರೊಫೆಷನ್ ಹೊರಗಡೆ ಹೋಗ್ತಕ್ಕಂಥ ಅಷ್ಟು ದೊಡ್ಡ ಪೋಸ್ಟಲ್ಲಿ ಇರ್ತಕ್ಕಂಥವ್ರು. ಆದರೆ ಎಷ್ಟು ಸಿಂಪಲ್ ಅಂತಂದರೆ ಅವ್ರ ಮನೆಗೆ ನಾವು ಮೊನ್ನೆ ಹೋದಾಗ ಅವ್ರು ಎಷ್ಟು ಸಿಂಪಲ್ ಮನೆಯಲ್ಲಿದ್ದಾರೆ, ಎಷ್ಟು ಸಿಂಪಲ್ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪ್ರಾಮಾಣಿಕತೆಯೇ ಇಲ್ಲಿದೆಯೋ ಅಂತ ಅನಿಸುತ್ತೆ. ಒಂದು ಜೋರಾದ ಚಪ್ಪಾಳೆ ನಿಮ್ಮ ಬೆಳವಣಿಗೆ. ನಾನು ರಮೇಶ್ ಅವ್ರನ್ನ ನೋಡ್ಕೊಂಡು ಹೊರಟಾಗ ಅವ್ರನ್ನ ಗುರುತು ಮಾಡಿಕೊಟ್ಟವರು ನಮ್ಮ ಸದಾಶಿವ ಶೆಟ್ಟಿಯವರು. ನಾವು ಕನ್ಸಲ್ಟೆಂಟ್ ಬೇಕು ಅಂತ ಹೊರಟಾಗ ನಮ್ಮ ಉಲ್ಲಾಸ್ ಕಾಮತ್ ಅವ್ರನ್ನ ಹುಡುಕಿಕೊಟ್ಟು ಅವ್ರ ಜೊತೆ ಟಚ್ ಮಾಡಿಕೊಟ್ಟವರು ಅವರು. ನಿನ್ನೆ ಇದಕ್ಕೆ ಮೊದಲು ಕೂಡ ನಾವು ಉಪರಾಷ್ಟ್ರಪತಿಗಳ ಕಾರ್ಯಕ್ರಮಕ್ಕೆ ಕರೆದಾಗ ಬಂದರು. ಅವರು ಬಂದು ಅವರು ಹೋಗ್ತಾರೆ, ಎಲ್ಲಿ ಬೇಕು ಯಾವುದು ನಮ್ಮ ಸೌಕರ್ಯ ಕೇಳೋದಿಲ್ಲ. ಅವ್ರು ಮಾಡಿ ಬಸ್ಸಲ್ಲಿ ಬರ್ತಾರೆ, ಬಸ್ಸಲ್ಲಿ ಹೋಗ್ತಾರೆ. ಉಪರಾಷ್ಟ್ರಪತಿಗಳ ಕಾರ್ಯಕ್ರಮ ಬಂದವರು ಕೂಡ ಬಂದು ಹೊರಟೋಗಿದ್ರು. ನಾವು ನಿನ್ನೆ ಕಾರ್ಯಕ್ರಮ ಇದು ನಮ್ಮ ರಿಪೋರ್ಟ್ ಬರ್ತಾ ಇದೆ, ನೀವು ಉಲ್ಲಾಸ ಬಂದು ನಿಮ್ಮ ನೆನೆಸ್ಕೊಂಡು ಅಂದ ತಕ್ಷಣ ಮೊನ್ನೆ ರಾತ್ರಿ ಬಂದ್ಬಿಟ್ಟು ನಮ್ಮ ಜೊತೆ ನಿನ್ನೆ ಎಲ್ಲ ಫುಲ್ ಇದ್ದು ಇವತ್ತು ಬೆಳಿಗ್ಗೆ ಮೇಡಮ್ ಬರ್ತಾರೆ ಅಂತ ತಕ್ಷಣ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಅವ್ರ ಜೊತೆ ವಾಪಸ್ ಬೆಳೆಯಿದ್ದಾರೆ. ಇವತ್ತು ಅವ್ರಿಗೋಸ್ಕರ ಅಲ್ಲಿ ಇಲ್ಲೇ ಇದ್ದಾರೆ. ಈ ಮುಂದೆ ಫಾರ್ ಯು. ಅದರಿಂದ ಅವರು ನಮ್ಮ ಹಿರಿಯ ಮೇಲೆ ಇರತಕ್ಕಂಥ ಪ್ರೀತಿಯ ವಿಶ್ವಾಸ ನಾವು ಸದಾ ಚೆಂದ ಸರ್. ನಾವು ಯಾವತ್ತೂ ಮರೆಯಲ್ಲ. ನೀವು ಏನು ಸಪೋರ್ಟ್ ಮಾಡಿದ್ದೀರಾ ಆ ಸಪೋರ್ಟ್ ಖಂಡಿತ ನಾವು ಮನೆಗೆ ಸಾಧ್ಯ ಇರತಕ್ಕಂತಹ ಒಂದು ಭವ್ಯವಾದ ಒಂದು ಪರಂಪರೆಯನ್ನು ಹಾಕ್ಕೊಟ್ಟಿದ್ದೀರ ನನಗೆ. ಅದನ್ನು ನಾವು ನಡೀತೀವಿ. ಏನು ನಾವು 100 ಕೋಟಿಯ ಕನಸು ಕಾಣ್ತಾ ಇದ್ವಿ, ಆ 100 ಕೋಟಿ ಕನಸು 10 ಕೋಟಿಯ ಲಾಭದ ಜೊತೆಗೆ ಮಾಡಬೇಕು ಅಂತ ಏನು ನಮ್ಮ ಪೂಜ್ಯರು ಮತ್ತು ಅಮ್ಮನವರ ಆಶೀರ್ವಾದ ಇದೆ, ಆಸೆ ಇದೆ. ಅದನ್ನು ಖಂಡಿತವಾಗಲೂ ನಮ್ಮ ಎಲ್ಲ ಹಿರಿಯ ಸಿಬ್ಬಂದಿಗಳು ಭಾಳ ಸೀರಿಯಸ್ ತಗೊಂಡು ಅದನ್ನು ಪೂರ್ಣಗೊಳಿಸುವಲ್ಲಿ ನಮಗೆಲ್ಲ ಸಹಕಾರ ಇರ್ತಾರೆ ಅಂತ ಒಂದು ಭರವಸೆಯೊಂದಿಗೆ ಆ ರಿಪೋರ್ಟ್ ಕೂಡ ಒಪ್ಕೊಂಡಿದ್ದೀವಿ. ಅದನ್ನು ನಾವು ಪೂಜ್ಯರ ಜೊತೆ ಇಟ್ಟು ಇದೆಲ್ಲ ಒಪ್ಪುವ ಮಾತೇ ಮಾಡೋಣ. ಹಾಗಾಗಿ ಇವತ್ತು ಬಹಳ ಸಂತೋಷದ ಸರ್ ಮೇಡಮ್. ನಮ್ಮಲ್ಲಿ ಶ್ರುತಿ ಮೇಡಮ್ ಬಂದಿದ್ದಾರೆ, ತಾರಾ ಮೇಡಮ್ ನಮ್ಮ ಸಿರಿಯ ಉತ್ಪನ್ನಗಳ ಒಂದು ಕಾರ್ಯಕ್ರಮ ಬೆಂಗಳೂರು ಮಾಡಿದಾಗ ಬಂದಿದ್ದಾರೆ. ರಮೇಶ್ ಅವರಿಂದ ಬರುತ್ತೆ, ಯಾವಾಗಲೂ ಇದ್ದೇ ಇರ್ತಾರೆ. ಭಾಳಷ್ಟು ಜನ ನಮ್ಮ ಸಿನಿಮಾ ನಟಿಯರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಸಿರಿಯ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಪ್ರಚಾರವನ್ನು ಕೊಡುವಲ್ಲಿ ಕೈ ಜೋಡಿಸಿದ್ದೀರಿಲ್ಲ. ನಿಮ್ಮ ಒಂದು ಮಾತು ಲಕ್ಷಾಂತರ ಜನಕ್ಕೆ ತಂದುಬಿಡುತ್ತೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಯಿತು. ನೀವು ಬಿಡುವು ಮಾಡಿಕೊಂಡು ನಮ್ಮ ಸಿರಿಯ ಎಲ್ಲ ಸಿಬ್ಬಂದಿಗಳಿಗೆ ಏನು ಒಂದು ಕಿವಿ ಮಾತು ಹೇಳಿದ್ದೀರಿ, ಅದರಿಂದ ಅವರೆಲ್ಲ ಪ್ರಭಾವಿತರಾಗಿ ಇನ್ನೂ ಒಳ್ಳೆಯ ಕೆಲಸ ಮಾಡೋದಾಗುತ್ತೆ ಅಂತ ಹೇಳ್ತಾ ನಮ್ಮ ಕರೆಗೆ ಹೋಗೋಕ್ಕೆ ಬಂದಿರ್ತಕ್ಕಂಥ ಮೇಡಮ್ಗೆ ಮತ್ತು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಮೇಡಮ್ ಎಲ್ಲೆಲ್ಲ ಇದ್ದಾರೆ ಕೂತಿರ್ಬೋದು. ಇಲ್ಲಿ ಸ್ವಲ್ಪ ಈ ಕಡೆ ನೀವು ಚೇಂಜ್ ಮಾಡ್ಕೊಂಡಿರೋದ್ರಲ್ಲ ಹೇಗೆ ಗೊತ್ತಾಗಲ್ಲ. ಈಗ ಅವರ ಸ್ನೇಹಿತರು ಬಂದಿದ್ದಾರೆ. ಆ ಕಡೆ ಮಗ ತೋರಿಸಿ ಅವರಿಗೆ ಅವರ ಮಗಳು ಇದ್ದಾರೆ. ಯಾರು ಮಗಳ ತಾಯಿ ಇದ್ದಾರೆ ನನಗೆ ಅಷ್ಟೆಲ್ಲ ಭಯ ಪಡ್ಬಿಟ್ಟಿದ್ದೀನಿ. ಭಯ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ದೊಡ್ಡ ಪದ ಕೇಳಿಲ್ಲ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಚಾನ್ಸೇ ಇಲ್ಲ. ಮೇಡಮ್ ಅಲ್ಲೇ ಇದ್ದಾರೆ. ನೀವು ಪೊಲೀಸ್ ಪೆಟ್ರೋಲ್ ಸರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವರೇ ಗೆಸ್ಟ್ ಆಗಿ ಬಂದಿದ್ರು. ವುಮೆನ್ಸ್ ಡೇ ಅವರೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಎಲ್ಲ ಎಂಪವರ್ಡ್ ಆಲ್ರೆಡಿ ಎಂಪವರ್ಡ್ ನಮ್ಮ ಹುಡುಗಿಗೆ ಎಂಪವರ್ ಮಾಡಿ ಬಂದಿದ್ದೀರಾ. ಭಾಳ ಸಂತೋಷ ಆಯಿತು. ಎಲ್ಲ ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ. ಎಲ್ಲ ನೀವೆಲ್ಲ ಈ ಥರ ಸಹಕಾರದಿಂದ ಅಂತ ಮತ್ತೊಮ್ಮೆ ನಿಮಗೆ ಮತ್ತು ಶನಿಯವರಿಗೆ ಮತ್ತು ಅವರ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಕರ್ತವ್ಯ ಗೌರವವನ್ನು ಕೊಡ್ತಾ ಸಣ್ಣ ಒಂದು ಗೌರವ ಅಂತ ಕೇಳ್ತಾ ಇದ್ದೇನೆ. ವಿಷಯ
ಕನ್ನಡ ಚಿತ್ರರಂಗದಲ್ಲಿ ತನ್ನ ಅದ್ಭುತ ಅಭಿನಯದ ಮೂಲಕ ಹಲವಾರು ಚಿತ್ರರಸಿಕರ ಮನ ಗೆದ್ದಿರುವಂಥ, ಅದರಲ್ಲೂ ಕೂಡ ಎವರ್ ಗ್ರೀನ್ ಅನ್ನುವಂತೆ ಈಗಲೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ನಮ್ಮ ನಟಿ ಪ್ರೇಮ ಮೇಡಮ್ ಈಗ ಎಲ್ಲಿ ಬಂದರೆ ಗೊತ್ತಾ, ನಮ್ಮ ಬೆಳ್ತಂಗಡಿಯ ಹೆಮ್ಮೆಯ ಸಿರಿ ಸಂಸ್ಥೆಗೆ ಬಂದಿರುವಂಥದ್ದು. ಮೇಡಮ್, ಫಸ್ಟ್ ನೀವು ಭೇಟಿ ಕೊಡಿರುವಂಥದ್ದು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿರುವಂಥದ್ದು. ಸೊ ಆ ಕ್ಷೇತ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನೀವು ಇಲ್ಲಿ ಬರ್ತಾ ಇರ್ತೀರಾ? ಇಲ್ಲ, ನಮ್ಮ ತಂದೆ ಕಾಲದಿಂದನೂ ನಾನು ಬರ್ತಾನೆ ಇರ್ತೀನಿ. ಯಾಕಂದ್ರೆ ನಮ್ಮ ಮನೆ ದೇವರು ಅವರು. ನನಗೆ ತುಂಬಾ ಇಷ್ಟ ಮಂಜುನಾಥ ಸ್ವಾಮಿ, ಈಶ್ವರ ಸ್ವಾಮಿ ಅಂದ್ರೇನೆ ಬಹಳ ಇಷ್ಟ. ಹಾಗಾಗಿ ನನಗೆ ಓಂ ಸಿಕ್ಕಿದ್ದು. ಸೊ ಹಾಗಾಗಿ ನಾನು ಪ್ರತಿ ವೀಕು ಬರ್ತಾ ಇದ್ದೆ. ನಾನು ಈಗಲೂ ಬರ್ತಾ ಇದ್ದೀನಿ. ಅವ್ರನ್ನೇನೋ ಒಂದು ದರ್ಶನ ಮಾಡಿದ್ರೆ ಏನೋ ಒಂದು ಖುಷಿ ಒಳಗಡೆ. ಸೊ ಅದು ನನಗೆ ತುಂಬಾ ಇಷ್ಟ. So, ಅಲ್ಲಿಂದ ನೇರವಾಗಿ ನೀವು ಸಿರಿ ಸಂಸ್ಥೆಗೆ ಬಂದಿರುವಂತದ್ದು ನೋಡಿದ್ರೆ ಇಲ್ಲಿ ಹೇಗೆಲ್ಲ ಇದೆ ಅಂತ ಇನ್ನು ಕೂಡ ನೋಡ್ಬೇಕು ಆಕ್ಚುಲಿ. ಬಟ್ ಇಲ್ಲಿ ನೋಡಿದಾಗ ನಿಮ್ಗೆ ಏನೋ ವಾತಾವರಣ, ಅಟ್ಮಾಸ್ಫಿಯರ್ ಹೇಗೆ ಅನಿಸ್ತು ಅಂತ? ಇಲ್ಲ, ಅದಕ್ಕಿಂತ ಮುಂಚೆ ನನಗೆ ಹೆಣ್ಮಕ್ಳು ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು. ಆ ಇನ್ನೋಸೆಂಟು ಮತ್ತೆ 100% ವರ್ಕ್ ಕೊಡೋ ತರನೇ ಇದ್ರು ಅವರು. ಬಹಳ ಖುಷಿ ಆಯ್ತು ಅವ್ರು ನೋಡಿದಾಗ. ಆಮೇಲೆ ಈ ಬಿಲ್ಡಿಂಗ್ ಎಲ್ಲ ನೋಡಿದ ತಕ್ಷಣ ಬಹಳನೇ ಒಂದು ಸಂತೋಷ. ಯಾಕಂದ್ರೆ ಎಲ್ಲಾ ಫೆಸಿಲಿಟೀಸು ಇದೆ ಅಂತ ಹೇಳಿದ್ರು ಜನಾರ್ದನ್ ಸರ್. ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಈ ಜಾಗಕ್ಕೆ ಕರ್ಕೊಂಡ್ಬರ್ದೆ ಹೋಗಿದ್ದೆ ನನಗೂ ಗೊತ್ತಿರ್ಲಿಲ್ಲ. ಅವರು ಮತ್ತೆ ಶನ ಇಬ್ರು ನನ್ನ ಈ ಸಿರಿ ಅನ್ನೋ ಇದಕ್ಕೆ ಕರ್ಕೊಂಡು ಬಂದ್ರು. ಥ್ಯಾಂಕ್ ಯು ಸೋ ಮಚ್. ಅದೇ ಒಂದು ಮೇನ್, ಈ ಸಿರಿ ಅನ್ನೋದು ಒಬ್ಬ ಮಹಿಳೆ ತನ್ನಲ್ಲಿ ಏನೂ ಆಗೋದು ಅಂತ ಇದ್ದಂತಹ ಮಹಿಳೆನ ಇಲ್ಲಿ ಕರ್ಕೊಂಡ್ಬಂದು ತಾನೊಬ್ಬ ಸ್ವಾವಲಂಬಿ, ಇಡೀ ನನ್ನ ಜೀವನವನ್ನ, ನನ್ನ ಬದುಕನ್ನ, ನನ್ನ ಕುಟುಂಬ ನೋಡ್ಬೋದು ಅಂತ ಹೇಳಿಕೊಟ್ಟಂತ ಸಂಸ್ಥೆ ಇದು. ಸೊ ಈ ತಾಲೂಕು ಕೂಡ ಹೆಮ್ಮೆ. ಸೊ ಇಂತಹ ಸಂಸ್ಥೆ ಯಾವುದಕ್ಕೆಲ್ಲ ನೀವು ಮೆಸೇಜ್ ಏನು ಕೊಡ್ತೀರಾ ಈ ಸಂಸ್ಥೆ? ಸೊ ನನಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇತ್ತು, NGO ವುಮೆನ್ ಎಂಪವರಿಂಗ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ನನ್ನ ತಲೆಯಲ್ಲಿ. ಸ್ಟಿಲ್ ನನಗೆ ಇದಕ್ಕೆ ಇದು ನೋಡಿದಾಗೆಲ್ಲ ನನಗೆ ನನ್ನ ಇದು ನೆನಪಾಗ್ತಿತ್ತು. ನಾನೊಂಥರ ಒಂದು ವುಮೆನ್ ಎಂಪವರ್ ತರ ಮಾಡಬೇಕು ಅಂತ ಬಹಳ ಇಷ್ಟ ಆಯ್ತು ನನಗೆ. ಸೊ ಅದನ್ನ ಅವರು ಹೆಗಡೆ ಅವರು ವೈಫು ಇದು ಬಹಳ ಖುಷಿಯಿಂದ ಮಾಡಿದ್ರೆ. ಒಂದು ಯಾವುದೇ ಒಂದು ಹೆಣ್ಮಕ್ಳು ಆ ಸ್ಟೆಪ್ ತಗೋಬೇಕು ಅಂದ್ರೆ ಆ ಧೈರ್ಯ ಬೇಕು, ಮತ್ತೆ ಆ ಥಾಟ್ ಬೇಕು. ಅದನ್ನ ಅವ್ರು ಮಾಡಿದಾರೆ ಅಂದ್ರೆ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ಬಹುಶಃ ನಾನೇ ಮಾಡ್ದಂಗೆ ಅಷ್ಟು ಖುಷಿ ಆಯ್ತು ನನಗೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ, ಕೇವಲ ಧರ್ಮಸ್ಥಳ ಧಾರ್ಮಿಕ ಸಂಸ್ಥೆಯಾಗಿ ಮಾತ್ರ ಉಳಿದಿಲ್ಲ, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಸಮಾಜ ಬಗ್ಗೆ ಕೆಲಸವನ್ನೆಲ್ಲ ಮಾಡ್ತಾ ಇದೆ. ಸೊ ಧಾರ್ಮಿಕ ಇದರಲ್ಲಿ ಒಂದು ಈ ತರ ಒಂದು ಆಗ್ತಾ ಇರುವಂತದ್ದು ನೋಡೋದಕ್ಕೆ, ಹೇಳೋದಕ್ಕೆ, ಕೇಳೋದಕ್ಕೆ ಎಷ್ಟು ಒಂದು ಖುಷಿ ಆಗುತ್ತೆ. ಇಲ್ಲ, ಸಿರಿ ಅನ್ನೋ ಅರ್ಥನೇ ನಿಮಗೆ ಗೊತ್ತಾಗುತ್ತೆ ಅದು ಏನು ಅಂತ. ಒಂದು ಎಂಪವರಿಂಗು ಇದೆ, ಪ್ಲಸ್ ಅಂಡ್ ಹೆಣ್ಮಕ್ಳಿಗೆ ಕೆಲಸನೂ ಇದೆ, ಅಂಡ್ ಆಲ್ ಫೆಸಿಲಿಟೀಸ್. ನಿಮ್ಗೆ ಆಚೆ ಹೋಗೋ ತರನೇ ಇರ್ಲಿಲ್ಲ, ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಸೊ ಅದು ಒಂದು ಖುಷಿ ಆಯ್ತು ನನಗೆ. ಯಾರು ಆ ಥರ ಕಾನ್ಸೆಪ್ಟ್ ಮಾಡಲ್ಲ, ಮಾಡೋದು ಕಷ್ಟನೇ. ಅದೊಂದು ಧೈರ್ಯ ಬೇಕು, ಮತ್ತೆ ಕಾನ್ಫಿಡೆನ್ಸ್ ಬೇಕು. ಅದು ಹೆಗಡೆ ಅವ್ರ ವೈಫ್ ಮಾಡಿರೋದ್ರ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹೆಣ್ಮಕ್ಳು ಹೇಗೆ ಕಷ್ಟಪಡ್ತಾರೆ ಅಂತ. ಹೆಣ್ಮಕ್ಳು ಬರೀ ಹೌಸ್ ವೈಫೇ ಅಲ್ಲ, ಅವಳಲ್ಲೂ ಶಕ್ತಿ ಇದೆ. ಸಿರಿ ಅನ್ನೋ ಅರ್ಥನೇ ನಿಮಗೆ ಗೊತ್ತಾಗುತ್ತೆ. ಅವಳಲ್ಲೂ ಶಕ್ತಿ ಇದೆ, ಅವಳು ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು, ಹೆಂಗ್ ಬೇಕಾದ್ರೂ ಬರ್ಬೋದು. ಅದಕ್ಕೆ ನಾನೇ ಉದಾಹರಣೆ. ಇನ್ನೊಂದು, ನಾನು ಬಂದಾಗ ಇವತ್ತು ಹೇಳಿದ್ರು, ಇವತ್ತು ನಟಿ ಪ್ರೇಮ ಅವರು ಸಿರಿಗೆ ಬರ್ತಾರಂತ ಅಂತ ತುಂಬಾ ಮಂದಿ ನನಗೆ ಹೇಳಿದ್ರು. ಒಂದು ಕ್ವಶನ್ ನೀವು ಕೇಳಬೇಕು, ಎಸ್ಪೆಷಲ್ ಲೇಡೀಸ್ ಕೇಳಿದ್ರು, ಅವ್ರು ಈಗಲೂ ಹೇಗೆ ಅಷ್ಟೊಂದು ಎನರ್ಜಿ ಆಗಿ ಅಷ್ಟೊಂದು ಬ್ಯೂಟಿ ಇದನ್ನ ಕಾಯ್ದಿಸಿದ್ರೆ ಅನ್ನೋ ಒಂದು ಪ್ರಶ್ನೆ ಇದೆ. ಏನು ಹೇಳ್ತಿದ್ದಕ್ಕೆ? ಇಲ್ಲ, ಆಕ್ಚುಲಿ ಏನ್ ಹೇಳ್ಬೇಕು ಅಂದ್ರೆ ನಾನು ಬೆಳಗ್ಗೆದ್ದು ಯೋಗ ಧ್ಯಾನ ಜಾಸ್ತಿ ಮಾಡ್ತೀನಿ. ಸೊ ಇಲ್ದಿರೋದೆಲ್ಲ ತಲೆಗೆ ಹಾಕೊಳ್ಳಲ್ಲ ನಾನು. ತುಂಬಾ ಧ್ಯಾನ, ಬೆಳಗ್ಗೆ ಎದ್ದ ತಕ್ಷಣ ಒಂದು 1/2 hour ಧ್ಯಾನ, ವಿಷ್ಣು ಸಹಸ್ರನಾಮ ಕೇಳ್ತೀನಿ ಮನೇಲಿದ್ದಾಗೆಲ್ಲ. ಸೊ ಹಾಗಾಗಿ ನನ್ನ ತಾಯಿ ಆಗ್ಲಿ ನನ್ನ ತಂದೆ ಆಗ್ಲಿ ಯಾವ್ದು ಪ್ರೆಷರ್ ಕೊಡ್ತಾ ಇರ್ಲಿಲ್ಲ ನನಗೆ. ಅವಳು ನನ್ನ ಪಾಡಿಗೆ ನನ್ ಬಿಡ್ತಾ ಇದ್ರು. ಯಾಕಂದ್ರೆ ಅದೇ ಒಂದು ಫ್ರೀಡಮ್ ನಮಗೆ. ತಪ್ಪುನು ನಾವು ಅರ್ಥ ಮಾಡ್ಕೋತೀವಿ, ಮತ್ತೆ ಕರೆಕ್ಷನ್ ಇದ್ರು ನಾವೇ ಸರಿ ಮಾಡ್ಕೋತೀವಿ. ಆಮೇಲೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ನನ್ನ ತಂದೆ ಹತ್ರನೋ ನನ್ನ ತಾಯಿ ಹತ್ರನೋ ಡಿಸ್ಕಷನ್ ಮಾಡ್ತೀನಿ, ಹಿಂಗೆ ಅಂದ್ರೆ ಅವ್ರು ಬೇಡ ಅಂದ್ರೆ ಬೇಡ, ಆ ಮುಟ್ಟಿಗೆ ಹೋಗ್ತಿರ್ಲಿಲ್ಲ ನಾನು. ಸೊ ಹಾಗಾಗಿ ಇದು ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ನನ್ನ ತಂದೆ ತಾಯಿಗೆ. ಯಾಕೆಂದ್ರೆ ಆ ಫ್ರೀಡಮ್ ನಾನು ಎಲ್ಲೂ ಕಳ್ಕೊಂಡಿಲ್ಲ. ಯಾಕೆಂದ್ರೆ ನನ್ನ ತಂದೆ ತಾಯಿ ಫ್ರೀಡಮ್ ಬಿಟ್ರು, ನಾನು ಬೇರೆ ರೀತಿಲಿ ಹೋಗ್ಬೇಕು ಅಂತ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನನ್ನ ತಂಗಿ ಆಗ್ಲಿ ನನ್ನ ತಮ್ಮ ಆಗ್ಲಿ ಅವ್ರವ್ರ ಸ್ಟೇಜಲ್ಲೇ ಅವ್ರು ಬಂದ್ರು. ಈಗ ಮುಂದ್ ಹೋಗೋ ಎತ್ತು ಕರೆಕ್ಟ್ ಆಗಿದ್ರೆ ಹಿಂದ್ ಬರೋ ಎತ್ತು ಕರೆಕ್ಟ್ ಆಗಿರ್ಬೇಕಲ್ವಾ. ಸೊ ಹಾಗಾಗಿ ನಾವು ಎಲ್ಲೂ ಮಿಸ್ಟೇಕ್ಸ್ ಮಾಡಿದೆ, ಅವ್ರು ನಮ್ಮಿಂದ ಅವರು ಕಲಿತಾರೆ. ಅಕ್ಕನೂ ಹಿಂಗಿದ್ದಾಳೆ, ಸೊ ಅದೆಲ್ಲ ನಾನು ಹೋಗ್ಬೇಕಾಗಿರೋದು ನನ್ನ ತಂದೆ ತಾಯಿಗೆ. ಹಾಗೆ ನನ್ನ ತಮ್ಮ ಆಗ್ಲಿ ನನ್ನ ತಂಗಿ ಆಗ್ಲಿ ಯಾವ್ದು ಆತರ ಸ್ಟೆಪ್ಸ್ ತಗೊಂಡಿಲ್ಲ. ಸೊ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನೊಂದು, ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಸಿಂಪ್ಲಿಸಿಟಿ ಅನ್ನುವಂಥದ್ದು. ನೀವು ತುಂಬಾ ನಿಮ್ಮ ವ್ಯಕ್ತಿತ್ವನೇ ಸಿಂಪಲ್ ಆಗಿರುವಂಥದ್ದು. ಸೊ ಒಬ್ಬ ವ್ಯಕ್ತಿ ತಾನು ನನ್ನ ಹತ್ರ ಐಶ್ವರ್ಯ ಇದೆ, ನನ್ನ ಹತ್ರ ತುಂಬಾ ಪ್ರತಿಭೆನ ತೋರಿಸ್ಕೊಳ್ಳೋಕ್ಕಿಂತ ಈ ಸಿಂಪ್ಲಿಸಿಟಿ ಎಷ್ಟು ಪವರ್ ಅನ್ನುವಂಥದ್ದು. ಇಲ್ಲ, ಬಹಳ ಪವರ್ ಇದೆ. ನೀವು ಇಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಕಾಣಿಸುತ್ತೆ, ಇಲ್ಲೂ ಚೆನ್ನಾಗಿದ್ರೆ ಇಲ್ಲೂ ಕಾಣಿಸುತ್ತೆ.
ಸೊ ಹಾಗಾಗಿ ನಾನು ಇಲ್ಲಿ ಚೆನ್ನಾಗಿ ಎರಡೂ ಕಡೆ ಇಟ್ಕೋತೀನಿ ನಾನು. ಮುಖದಲ್ಲೂ ಬಂದಿದೆ. ಎಸ್, ಆ ಗ್ಲೋ ನಿಮಗೆ ಮುಖದಲ್ಲೂ ಕಾಣಿಸುತ್ತೆ. ಸೊ ಹಾಗಾಗಿ ಬಹುಶಃ ನನ್ನ ಯೋಗದಿಂದ ಅದು ಬಹುಶಃ ರಾಜ್ಕುಮಾರ್ ಅವರನ್ನ ನೋಡಿ ಕಲಿತೆ ನಾನು. ಆ ಯೋಗ ಶೈನಿಂಗ್ ಫೇಸ್ ಹೆಂಗ್ ಬರುತ್ತೆ. ಮತ್ತೆ ಆಹಾರದಲ್ಲೂ ನಾನು ತುಂಬಾ ಕಟ್ಟುನಿಟ್ಟ ಆಹಾರ ಮಾಡ್ತೀನಿ. ನಾನು ವೆಜ್ ಜಾಸ್ತಿ ತಿಂತೀನಿ. ಸೊ ಮನೇಲಿದ್ದಾಗ ನಮ್ಮ ಅಮ್ಮನಿಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇರ್ತೀನಿ, ವೆಜ್ ಮಾಡಿ ನಾನ್ ವೆಜ್ ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಈ ಧ್ಯಾನದಿಂದ ಏನಾಗುತ್ತೆ, ನಿಮಗೆ ವೆಜಿಟೇರಿಯನ್ ಕನ್ವರ್ಟ್ ಆಗ್ತೀರಾ. ಸೊ ಮೈಂಡ್ ಫ್ರೆಶ್ ಆಗಿರ್ತೀವಿ, ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಡದಿರೋ ಥಾಟ್ಸ್ಗಳನ್ನೆಲ್ಲ ಇಟ್ಕೊಳ್ಳಲ್ಲ ನಾನು. ಸೊ ಯಾವಾಗಲೂ ದೇವ್ರ ಧ್ಯಾನದಲ್ಲೇ ಇರ್ತೀನಿ. ಸೊ ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಏನಾದ್ರು ಇದೆಯಾ ಸದ್ಯಕ್ಕೆ? ಇಲ್ಲ ಜನಗಳು ಏನು ನಿರೀಕ್ಷೆ ಮಾಡ್ತಾರೆ? ಇಲ್ಲ, ಸದ್ಯಕ್ಕೆ ನನ್ಗೆ ಆತರ ಎಲ್ಲೂ ಸ್ಕ್ರಿಪ್ಟ್ಗಳು ಬಂದಿಲ್ಲ. ಬಂದ್ರೆ ಐ ಟೇಕ್ ಫಾರ್ವರ್ಡ್. ನನಗೂ ಆಸೆ ಇದೆ. ಎಂತದೆಲ್ಲ ಯಾಕಂದ್ರೆ- ಬೇಕು ಅಂತ ಇಲ್ಲ, ನಾನು ಏನು ಆತರ ಏನು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ವಿಭಿನ್ನವಾಗಿದ್ರೆ ಓಕೆ, ಐ ಟೇಕ್ ದಿಸ್ ಪ್ರಾಜೆಕ್ಟ್ ಅಂತ. ಸೊ ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ Thank ಮಚ್. you. ನಿಮ್ಮೊಂದು ಅಮೂಲ್ಯ ಸಮಯ ನಮಗೋಸ್ಕರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇಷ್ಟೊತ್ತುಗಳ ಕಾಲ ನಟಿ ಪ್ರೇಮ್ ಅವರು, ನಾನು ಆಗ್ಲೇ ಹೇಳಿದೆ, ಸರಳ ವ್ಯಕ್ತಿತ್ವ, ಸರಳ ಮಾತು ಎಲ್ಲ ಕೂಡ ಅವರಲ್ಲಿ ಇರುವಂತದ್ದು. ಸೊ ಹಾಗಾಗಿ ಎಲ್ಲ ಅವರ ಅನುಭವದ ಮಾತನ್ನು ಕೂಡ ಇಲ್ಲಿ ಹಂಚಿರುವಂತದ್ದು. ಇವತ್ತು ಸಿರಿ ಸಂಸ್ಥೆ ಇಷ್ಟೊಂದು ಫೇಮಸ್ ಆಯ್ತು, ಎಲ್ಲರ ಬೈಲಿ ಸಿರಿ ಅಂತ ಬರೋಕೆ ಕಾರಣ ಯಾರು ಗೊತ್ತಾ? ನಮ್ಮ ಜನದರ್ ಸರ್. ಅದ್ರ ಜೊತೆಗೆ ಈ ಸಿರಿ ಸಂಸ್ಥೆಗೆ ಅನೇಕ ನಟಿಯರು, ತುಂಬಾ ದೊಡ್ಡ ಅನುಭವಸ್ಥರು ಎಲ್ಲರೂ ಕೂಡ ಬಂದಿರುವಂತದ್ದು ಇವರ ಕಾರಣದಿಂದಾಗಿ. ಸೊ ಇವತ್ತು ಕೂಡ ಇಲ್ಲಿ ಇರುವಂತಹ ಅನೇಕ ಮಹಿಳಾ ಸಿಬ್ಬಂದಿಗಳಿಗೆ ನೀವು ಬೇರೆ ಬೇರೆ ಒಂದು ಯೋಗ ಭಾಗ್ಯ ಕರುಣಿಸಿರುವಂತದ್ದು ಇವತ್ತು ನಟಿ ಪ್ರೇಮ್ ಅವರು ನೋಡುವಂತ ಭಾಗ್ಯ ಸಿಕ್ಕಿದೆ. ಸೊ ಏನ್ ಹೇಳ್ತೀರಾ ಈ ಸಿರಿ ಸಂಸ್ಥೆ ಬಗ್ಗೆ? ಜೊತೆಗೆ ಈ ತರ ಎಲ್ಲ ಅನೇಕ ಮಂದಿ ಬಂದು ಇಲ್ಲಿ ನೋಡಿ ಹೋಗ್ತಾರೆ, ಹೊಗಳ್ತಾರೆ, ಹೇಗೆ ಅನಿಸ್ತಾ ಇದೆ? ಮೇಡಮ್, ಬಹಳ ಖುಷಿ ಆಗುತ್ತೆ ನಾವು ಮಾಡ್ತಕ್ಕಂಥ ಕೆಲಸಗಳನ್ನ ಇನ್ನೊಬ್ರು ನೋಡಿ ಅದನ್ನ ಹೇಳಿದಾಗ, ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಮ್ಗೆ ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು ಅಂತ ಆಸೆ ಬರುತ್ತೆ. ಈಗ ನಾವು ಇದನ್ನ ಆರಂಭಿಸಿದಾಗ ನಮಗೂ ಗೊತ್ತಿರಲಿಲ್ಲ. ನಾವು ಯಾವಾಗ ರಾಯಭಾರಿಯಾಗಿ ಆಮೇಲೆ ರಮೇಶ್ ಅರವಿಂದ್ ತಗೊಂಡ್ವು, ಅವತ್ತಿಂದ ಈ ಸಿನಿಮಾ ನಟರೆಲ್ಲ ಒಂಥರ ಫ್ರೆಂಡ್ಸ್ ಆಗೋಕೆ ಬರೋಕ್ಕೆ ಶುರು ಮಾಡಿದ್ರು. ಅವ್ರ ಜೊತೆ ಹೊಡೆದಾಟ ಆಯಿತು. ನಾನು ರಮೇಶ್ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ, ಶ್ರುತಿ ಮೇಡಮ್ ಕರ್ಕೊಂಡ್ಬಂದಿದ್ದೀನಿ, ತಾರಾ ಮೇಡಮ್ ಕರ್ಕೊಂಡ್ಬಂದಿದ್ದೀನಿ. ಆಮೇಲೆ ಇವ್ರ ಜೊತೆ ಎಲ್ಲ ಹೊಡೆದಾಟ ಇದ್ದಾಗ ಭಾಳ ಚೆನ್ನಾಗಿ ಅನ್ನಿಸ್ತಾ ಬಂತು. ಇವತ್ತು ಒಂದು ಕಾರಣದಿಂದ ಮೇಡಮ್ ಧರ್ಮಸ್ಥಳಕ್ಕೆ ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಮೇಡಮ್ ಒಂದು ಫ್ರೀ ಬನ್ನಿ, ಈ ಥರ 400-500 ಜನ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅಂದಾಗ ಭಾಳ ಸಂತೋಷದಿಂದ ಬಂದರು. ಅದೇ ರೀತಿ ಇವಾಗ ಮಕ್ಕಳಿಗೆ ಏನಿಸುತ್ತೆ ಅಂದರೆ, ಅವ್ರನ್ನ ಟಿ ವಿಯಲ್ಲಿ ನೋಡಿರ್ತಾರೆ, ಚಿತ್ರದಲ್ಲಿ ನೋಡಿರ್ತಾರೆ, ಆದರೆ ಹತ್ತಿರದಲ್ಲಿ ಈ ಥರ ನೈಜವಾಗಿ ನೋಡುವಾಗ ಅವ್ರಿಗೆ ಒಂಥರ ಮೈ ಪುಳಕಿತವಾಗುತ್ತೆ, ಖುಷಿ ಪಡ್ತಾರೆ. ಈ ಸಂಭ್ರಮ ಒಂದು 2-3 ಸೈಟ್ ಕೊಂಡು ಕ್ಯಾರಿ ಓವರ್ ಮಾಡ್ತಾರೆ. ನಮ್ಮ ಹತ್ರ ಬಂದು ಹೇಳ್ತಾರೆ, ಸರ್ ಇಂಥ ಅವಕಾಶ ಕೊಟ್ಟರಲ್ಲ ಅಂತಾರೆ. ಆ ಅವಕಾಶ ಪಾಪ ಅವರಾಗೆ ಬರ್ತಾರೆ. ಯಾವುದು ಅಷ್ಟು ಸರಳತೆ ಇರತಕ್ಕಂಥ ವ್ಯಕ್ತಿಗಳು ಆ ಮೇರು ಪರ್ವತದಲ್ಲಿದ್ದರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬರ್ತಾರೆ, ಮಕ್ಕಳ ಜೊತೆ ಮಾತಾಡ್ತಾರೆ, ಫೋಟೋ ತೊಗೊಳ್ತಾರೆ. ನೋಡಿದ್ರಲ್ಲಿ ನೀವೇ ಸರಳವಾಗಿ ಆ ಸರಳತೆ ಅವ್ರನ್ನ ಅಷ್ಟು ದೊಡ್ಡ ವ್ಯಕ್ತಿಗೆ ತೊಗೊಂಡೋಗುತ್ತೆ. ನಮಗೇನಾಗುತ್ತೆ ಅಂದರೆ, ಆ ಮಹಾ ವ್ಯಕ್ತಿಗಳು ಬಂದಾಗ, ದೊಡ್ಡ ವ್ಯಕ್ತಿಗಳು ಬಂದಾಗ ಅವ್ರ ಬಾಯಿಂದ ಸಿರಿ ಬಗ್ಗೆ ಮಾತಾಡಿದಾಗ ನಮ್ಮ ಸಿರಿ ಇನ್ನೊಂದಷ್ಟು ಪ್ರಚಾರ ಆಗುತ್ತೆ, ಇನ್ನೊಂದಷ್ಟು ಉತ್ಪನ್ನಗಳನ್ನ ಮಾರಾಟ ಆಗುತ್ತೆ. ಆ ಉತ್ಪನ್ನಗಳು ಮಾರಾಟ ಆದಾಗ ನಮ್ಮ ಸಿರಿ ಹೆಣ್ಮಕ್ಳಿಗೇನೆ ಅದರಿಂದ ಲಾಭ ಆಗುತ್ತೆ. ಆ ಉದ್ದೇಶದಿಂದ ಅವರೆಲ್ಲ ಕರ್ಕೊಂಡ್ಬರ್ತೀನಿ. ಅವರು ಒಬ್ಬರು ಒಂದು ಮಾತಾಡಿದ್ರೆ 100 ಜನ ನೋಡ್ತಾರೆ, 1000 ಜನ ನೋಡ್ತಾರೆ, ಪಬ್ಲಿಸಿಟಿ ಆಟೋಮೆಟಿಕ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರೋದು. ಭಾಳ ಸಂತೋಷ ನೀವು ಬಂದು ಇದನ್ನು ಕವರ್ ಮಾಡಿರೋದು. ಐ ಥ್ಯಾಂಕ್ ಯು ಸುದ್ದಿ.